ಉಡುಪಿಯಲ್ಲಿ ಜುಲೈ 15ರಂದು ಬಾರ್ ಮಾಲಕ ರಮಾನಂದ ಶೆಟ್ಟಿಯವರ ಮನೆಯಲ್ಲಿ ನಡೆದ ಬೆಂಕಿ ಅವಘಡದಲ್ಲಿ ರಮಾನಂದ ಶೆಟ್ಟಿಯವರು ಮೃತಪಟ್ಟಿದ್ರು. ಗಂಭೀರ ಸ್ಥಿತಿಯಲ್ಲಿದ್ದ ಅವರ ಪತ್ನಿ ಅಶ್ವಿನಿಯವರು ಚಿಕಿತ್ಸೆ ಫಲಕಾರಿಯಾಗದೆ ಇಂದು ಕೊನೆಯುಸಿರೆಳೆದಿದ್ದಾರೆ. ಇಬ್ಬರು ಮಕ್ಕಳ ಚಿಕಿತ್ಸೆ ಮುಂದುವರಿಯುತ್ತಿದೆ. ಸೆಂಟ್ರಲ್ ಎಸಿ ಶಾರ್ಟ್ ಸರ್ಕ್ಯೂಟ್ನಿಂದ ಆದ ಈ ಅವಘಡ ಇಬ್ಬರು ಮಕ್ಕಳನ್ನ ಅನಾಥರನ್ನಾಗಿ ಮಾಡಿದೆ. ಅಶ್ವಿನಿ ಶೆಟ್ಟಿಯವರು ಉಡುಪಿ ನಗರದ ಬಿಜೆಪಿ ಮಹಿಳಾ ಮೋರ್ಚಾದ ಅಧ್ಯಕ್ಷೆಯಾಗಿದ್ರು. ಅಲ್ಲದೆ ಹಿರಿಯ ಮಗನೊಂದಿಗೆ ಧರ್ಮ ಸಂಪ್ರದಾಯಗಳನ್ನ ತಿಳಿಸುವ ರೀಲ್ಸ್ ಮಾಡಿ ಖ್ಯಾತಿಯನ್ನ ಹೊಂದಿದ್ರು. ಧ್ವನಿ ಮೀಡಿಯಾ, ನಿಮ್ಮ ಧ್ವನಿಗೆ ನಮ್ಮ ಧ್ವನಿ.